ಕಣಿಲೆ, ಪದಂಗಿ, ಉಪ್ಪಡ್ ಪಚಿಲ್, ಪೆಲಕಾಯ್ದ ಗಟ್ಟಿ, ಮೂಡೆ, ಕೊಟ್ಟಿಗೆ, ಗಾರಿಗೆ, ತಜಂಗ್ ಪಲ್ಯ, ಎಟ್ಟಿ ಚಟ್ನಿ, ಮಂಜಲ್ ಇರಿತ ಗಟ್ಟಿ, ಮೆಂತ್ಯ ಗಂಜಿ, ಕುಡು ಚಟ್ನಿ ಹೀಗೆ ಒಂದ ಎರಡ ಬರೋಬ್ಬರಿ 50ಕ್ಕಿಂತಲೂ ಹೆಚ್ಚಿನ ಆಟಿಯ ವಿಭಿನ್ನ ತಿಂಡಿ ತಿನಿಸುಗಳು ಇವೆಲ್ಲ ಕಂಡು ಬಂದಿತ್ತು ಬಜ್ಪೆ ವಲಯದ ಬಂಟರ ಸಂಘ ಕೊಳವೂರು ಮತ್ತು ಕೆಳಂಜಾರು ಗ್ರಾಮದ ಆಟಿ ಕೂಟೋತ್ಸವದಲ್ಲಿ. ಹೌದು, ಕರಾವಳಿ ಭಾಗದಲ್ಲಿ ಇಂತಹ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿ ಉಣ್ಣುವ ಕಾರ್ಯಕ್ರಮಗಳು ಇತ್ತೀಚೆಗೆ ಜನಪ್ರಿಯವಾಗಿದೆ. ಇತ್ತೀಚೆಗೆ ಬಜ್ಪೆ ವಲಯದ ಕುಪ್ಪೆಪದವು ಬಂಟರ ಸಂಘ ಕೊಳವೂರು ಮತ್ತು ಕೆಳಂಜಾರು ಗ್ರಾಮದ ವತಿಯಿಂದ 7ನೇ ವರ್ಷದ ಆಟಿಕೂಟೋತ್ಸವ ಕೊಳವೂರು ಗುಂಡ್ಯ ಜಾರಪ್ಪ ಆಳ್ವರ ಸ್ವಗೃಹದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೆಳಗಿನ ಜಾವದಿಂದಲೇ ಆರಂಭವಾದ ಕಾರ್ಯಕ್ರಮದಲ್ಲಿ ಹಳ್ಳಿಯ ಸೊಬಗು ಅತ್ಯಂತ ವರ್ಣರಂಜಿತವಾಗಿ ವೈಭವೀಕರಿಸುತ್ತಿತ್ತು. ಅತ್ತ ದೋ ಎಂದು ಸುರಿಯುತ್ತಿದ್ದ ಮಳೆ, ಇತ್ತ ಮಳೆಗೆ ತಿನ್ನಬಹುದಾದ ತಿಂಡಿ ತಿನಿಸುಗಳು, ಇನ್ನೊಂದೆಡೆ ವಿವಿಧ ಆಟಗಳು. ಇಂತಹ ಆಟಗಳನ್ನು ನೋಡುತ್ತಾ ನಿಂತರೆ ಮೈ ಮರೆತು ಮತ್ತೆ ಮತ್ತೆ ಹಳ್ಳಿಯ ಜೀವನವನ್ನ ಸವಿಯಬೇಕೆನಿಸುವಂತಹ ವಾತಾವರಣ. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹಾಗೂ ಮಕ್ಕಳಿಗೆ ಬಂಟ ಸಮಾಜದ ಪಾರಂಪರಿಕ ಸ್ಪರ್ಧೆಗಳಾದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಲಿಂಬೆ ಚಮಚ ಓಟ, ಗ್ಲಾಸ್ ಪಿರಮಿಡ್ ಸ್ಪರ್ಧೆ, ತೆಂಗಿನಕಾಯಿ ಸುಡಿಯುವುದು, ಸೀರೆಯ ಹಾಗೂ ಪಂಚಿಯ ನಿಖರ ಬೆಲೆ ಗುರುತಿಸುವುದು, ಮಕ್ಕಳನ್ನ ಪಾದದ ಮೇಲೆ ನಡೆಸಿಕೊಂಡು ಹೋಗುವುದು, ಎಲ್ಲರನ್ನ ನಕ್ಕು ನಗಿಸಿದಂತಹ ಜ್ಞಾಪಕ ಶಕ್ತಿ ಸ್ಪರ್ಧೆ, ಸಂಗೀತ ಕುರ್ಚಿ, ಸಭಿಕರ ಕಣ್ಣಂಚಿನಲ್ಲಿ ನೀರು ತರಿಸುವಂತಹ ತನ್ನ ಕರುಳ ಬಳ್ಳಿಯು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ತನ್ನ ತಾಯಿಯನ್ನ ಪತ್ತೆ ಹಚ್ಚುವ ಸ್ಪರ್ಧೆಯಂತೂ ಸೇರಿದ್ದ ಎಲ್ಲ ಹೃದಯ ಕಲಕುವಂತೆ ಮಾಡಿತು. ಒಟ್ಟಾರೆಯಾಗಿ ಆಟಿಕೂಟೋತ್ಸವದಲ್ಲಿ ಹಿಂದಿನ ಬಂಟ ಸಮಾಜದ ಆಚರಣೆಗಳ ಕುರಿತು ಮೆಲುಕು ಹಾಕಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರನ್ನ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಸದಾ ಮನೆ ಕೆಲಸದಲ್ಲಿ ಬ್ಯುಸಿ ಇರುತ್ತಿದ್ದ ಮಹಿಳೆಯರು, ಹೊರಗಡೆ ಕೆಲಸದ ಒತ್ತಡದಲ್ಲಿದ್ದ ಪುರುಷರು, ಶಾಲಾ ಕಾಲೇಜು ಪಾಠ ಪ್ರವಚನದಲ್ಲಿ ಬ್ಯುಸಿ ಇರುತ್ತಿದ್ದ ಮಕ್ಕಳು ಭಾನುವಾರದ ದಿನ ರಿಲ್ಯಾಕ್ಸ್ ಮೂಡ್ನಲ್ಲೇ ಬೆಳಗ್ಗಿನಿಂದ ಸಂಜೆಯವರೆಗೂ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ದಿನವನ್ನ ಸಂಭ್ರಮಿಸಿದ್ರು. ವಿವಿಧ ಸ್ಪರ್ಧೆಗೆ ಊರಿನ ಹಿರಿಯರು ಕೂಡ ತಮ್ಮದೇ ಮಾರ್ಗದರ್ಶನದ ಮೂಲಕ ಕೈಜೋಡಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮವನ್ನ ಪಿಂಗಾರವನ್ನ ಅರಳಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ಭಾಷೆ ಮತ್ತು ಸಂಸ್ಕೃತಿಗೆ ಅವಿನಾಭಾವ ಸಂಬಂಧವಿದೆ. ತುಳುನಾಡಿನ ಸಂಸ್ಕೃತಿ, ಭಾಷೆ ಅಪಾರ ವೈಶಿಷ್ಟ್ಯದಿಂದ ಕೂಡಿದೆ. ಆಧುನಿಕ ಜೀವನದಲ್ಲಿ ನಮ್ಮ ಪರಂಪರೆಯನ್ನ ಮರೆಯುವ ಅಪಾಯವಿರುವುದರಿಂದ ಆಟಿದ ಕೂಟದಂತಹ ಕಾರ್ಯಕ್ರಮಗಳ ಅಗತ್ಯವಿದೆ ಎಂದರು. ತುಳುನಾಡಿನ ಪರಂಪರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕೃಷಿ ಆಧಾರಿತವಾಗಿರ್ತಕ್ಕಂಥ ಒಂದು ಜಿಲ್ಲೆ ತುಳುನಾಡು. ಹಾಗಾಗಿ ತುಳುನಾಡಿನ ಭಾಷೆಯ ಜೊತೆ ಸಂಸ್ಕೃತಿ ಇದೆ. ಆ ಸಂಸ್ಕೃತಿಯ ಜೊತೆಗೆ ಸಮಾಜಗಳು ಬೆರೆತಿವೆ. ಹಾಗಾಗಿ ಸಂಸ್ಕೃತಿ ಮತ್ತು ಪರಂಪರೆಗಳನ್ನ ಉಳಿಸುವ ಬೆಳೆಸುವ ಕಾಯಕಗಳಾಗಬೇಕು. ಆರ್ಥಿಕವಾಗಿ ಸಮಾಜ ಮುಂದುವರೆದಾಗ, ಶೈಕ್ಷಣಿಕವಾಗಿ ಸಮಾಜಗಳು ಮುಂದುವರೆದಾಗ, ಜಗತ್ತನ್ನು ಸಮಾಜ ನೋಡಿದಾಗ ಹತ್ತಾರು ಪರಿವರ್ತನೆಗಳಾಗ್ತವೆ. ಹಾಗಾಗಿ ಪರಿವರ್ತನೆಯ ಹಾದಿಯಲ್ಲಿರ್ತಕ್ಕಂಥ ಸಮಾಜಕ್ಕೆ ಪೂರಕ ಯಾವುದಾಗಬಹುದು, ಸಮಾಜ ಬೆಳಿಬೇಕು ಉಳಿಬೇಕು ಅಂತ ಆದರೆ ಹೇಳಿದ್ರೆ ಹಿರಿಯರ ದಿನಗಳನ್ನ ಸ್ಮರಣೆ ಮಾಡತಕ್ಕಂಥದ್ದು, ಹಿರಿಯರ ಪರಂಪರೆಗಳನ್ನ ಸಮಾಜಕ್ಕೆ ಕೊಡತಕ್ಕಂಥದ್ದು.
ನನಗನ್ನಿಸ್ತದೆ ಇವತ್ತು ಬಂಟರ ಸಂಘ ಕೊಡವೂರು ಮತ್ತು ಕಿರಂಜಿಯವರು ಆಟಿ ಕೂಟೋತ್ಸವದ ಮುಖಾಂತರ ನಮ್ಮ ಹಿರಿಯರ ನಂಬಿಕೆಗಳನ್ನ ಉಳಿಸುವ ಬೆಳೆಸುವ ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು. ಶಾಸಕ ವೈ ಭರತ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿ, ತುಳುನಾಡಿನ ಸಂಸ್ಕೃತಿ ವಿಶ್ವವ್ಯಾಪಿಯಾದುದು. ನಮ್ಮ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಇಂತಹ ಆಟಿ ಕೂಟೋತ್ಸವ ಅತ್ಯಂತ ಮಹತ್ವದ್ದು ಎಂದರು. ಒಂಜಿ ದಿನ ಆಟಿ ಕೂಟೋತ್ಸವ ಒಂದೊಂದು 2 ವರ್ಷ ಆಟಿ ಕೂಟೋತ್ಸವ ಒಂಜಿ ದಿನ ಬಣ್ಣ ಒಂಜಿ ದಿನ ಉಂಡವು ಸಹಜವಾದ ಒಂಜಿ ತಿಂಗಳ ಒಂಜರ ತಿಂಗಳ ಉಪನಂಚನ ಆಟಿದ ಕಾರ್ಯಕ್ರಮ ಇತ್ತಿಗೆ ಆವಂದ ಇತ್ತಂದ ಎಡ್ಡೆ ಮೂಲ ಇತ್ತೆ ಕೃಷಿ ಪ್ರಧಾನವಾದ ಸಮಾಜ ಎಂಚುಂಟು ದುಂಬುಲ ಕೃಷಿಕರಿಗೆ ಮಾನ್ಯತೆ ಸಿಕ್ಕಿದ ನರೇಂದ್ರ ಮೋದಿಯವ್ರ ಕನಸು ನನಸಾಂಡ ಕೃಷಿಕರಿಗೆ ಮಾನ್ಯತೆ ತಿಕ್ಕೊಡೋ ಕೃಷಿಕರಿಗೆ ಲಾಭ ತಿಕ್ಕೊಂಡು ಇತ್ತಂದ ಈ ವಾತಾವರಣ ಇಂಚನೆ ಉಪ್ಪರೆ ಸಾಧ್ಯ. ಜೀವಕ್ಲೆ ಇಡ್ಡೆ, ಜನಕ್ಲೆ ಇಡ್ಡೆ, ಸಮಾಜಕ್ಲೆ ಇಡ್ಡೆ ಅಂಚಿನ ಈ ವಾತಾವರಣ ನಮ್ಮ ಕಾತೊಂದು ಬರೋಡು ಒಂದು ಅವನತೆ ಆವಂದಿ ಲೆಕ್ಕ ತಗೊಂಡು ಬರೋಡು ಅಂಚನೆ ಇದೆ ಎಂದು ಕೊರಿಯದು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಕಿಲಿಂಜರು ಬಂಟರ ಸಂಘದ ಗೌರವಾಧ್ಯಕ್ಷ ಸೋಮಶೇಖರ್ ಶೆಟ್ಟಿ, ಶ್ರೀಮತಿ ಊರ್ಮಿಳಾ ಸೋಮಶೇಖರ್ ಶೆಟ್ಟಿ, ಪಂಚಾಯತ್ ಸದಸ್ಯ ನಾಗೇಶ್ ಶೆಟ್ಟಿ, ವಿಶ್ರಾಂತ ದೈಹಿಕ ಶಿಕ್ಷಣ ಶಿಕ್ಷಕ ಗೋಪಾಲಕೃಷ್ಣ ಎಸ್ ಕಲೆಂಚ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತಲಪಾಡಿ, ಕುಳಬೂರು ಬಂಟದ ಸಂಘದ ಅಧ್ಯಕ್ಷ ಕೋಚಣ್ಣ ಆಳ್ವ, ಚಂದ್ರಹಾಸ್ ಶೆಟ್ಟಿ ನಾರಾಳ, ಸದಾನಂದ ಶೆಟ್ಟಿ ಕುಳಬೂರು, ಜಾರಪ್ಪ ಆಳ್ವ, ಗ್ರಾಮ ಪಂಚಾಯತ್ ಸದಸ್ಯ ಪ್ರವೀಣ್ ಆಳ್ವ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.